ಕೇರಳದ ಮಲಪ್ಪುರಂ ಜಿಲ್ಲೆಯಲ್ಲಿ ರವಿವಾರ ಭೀಕರ ದೋಣಿ ದುರಂತವೊಂದು ಸಂಭವಿಸಿದ್ದು 4 ಮಕ್ಕಳ ಸಹಿತ 22 ಮಂದಿ ಜಲಸಮಾಧಿಯಾಗಿದ್ದಾರೆ. ಡಬಲ್ ಡೆಕ್ಕರ್ ಪ್ರವಾಸಿ ದೋಣಿಯಲ್ಲಿ ಮಹಿಳೆಯರು, ಮಕ್ಕಳು ಸೇರಿದಂತೆ 40ಕ್ಕೂ ಹೆಚ್ಚು ಮಂದಿ ಪ್ರಯಾಣಿಸುತ್ತಿದ್ದರು. ತನೂರು ತುವಾಲ್ ಬೀಚ್ನಲ್ಲಿ ಪ್ರವಾಸಿ ತಾಣದಲ್ಲಿರುವ ಪರಪ್ಪುಳ ನದಿಯಲ್ಲಿ ದೋಣಿ ವಿಹಾರ ನಡೆಸಲಾಗುತ್ತಿತ್ತು. ಭಾನುವಾರ ರಾತ್ರಿ 7 ಗಂಟೆ ವೇಳೆಗೆ ಏಕಾಏಕಿ ದೋಣಿ ಮುಳುಗಿದ್ದು ಕೂಡಲೇ ಮೀನುಗಾರರು ಹಾಗೂ ಸ್ಥಳೀಯರು ಧಾವಿಸಿ 10 ಮಂದಿಯನ್ನ ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ರಾತ್ರಿ ವೇಳೆಗೆ 17 ಮಂದಿಯ ಶವ ಪತ್ತೆಯಾಗಿದ್ದು ಇನ್ನು ಕೆಲವರ ಮೃತದೇಹಗಳು ಇಂದು ಬೆಳಿಗ್ಗೆ ಪತ್ತೆಯಾಗಿವೆ. ದೋಣಿಯಲ್ಲಿ ಮಿತಿಮೀರಿ ಜನರನ್ನ ಹತ್ತಿಸಲಾಗಿತ್ತು. ಅಲ್ಲದೆ ಒಳಗೆ ಸಾಕಷ್ಟು ಜೀವರಕ್ಷಕ ಸಾಧನಗಳು, ಜಾಕೆಟ್ಗಳು ಇರಲಿಲ್ಲ ಎಂದು ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿವೆ. ಡಬಲ್ ಡೆಕ್ಕರ್ ಬೋಟ್ನಲ್ಲಿ 2 ಬಾಗಿಲುಗಳು ಇದ್ದರೂ ದೋಣಿ ಮುಳುಗುತ್ತಿದ್ದಂತೆ ಒಂದು ಡೋರ್ ಜಾಮ್ ಆಗಿತ್ತು ಎಂದು ಪ್ರತ್ಯಕ್ಷದರ್ಶಿಯೊಬ್ಬರು ತಿಳಿಸಿದ್ದಾರೆ. ಸಾವಿನ ಸಂಖ್ಯೆ ಇನ್ನೂ ಹೆಚ್ಚುವ ಸಾಧ್ಯತೆ ಇದೆ. ಕೆಸರಿನಲ್ಲಿ ಜನರು ಮುಳುಗಿರಬಹುದೇ ಎಂದು ಶೋಧ ನಡೆಸಲಾಗುತ್ತಿದೆ ಎಂದು ಪ್ರಾದೇಶಿಕ ಅಗ್ನಿಶಾಮಕ ದಳದ ಅಧಿಕಾರಿ ಶಿಜು ಕೆಕೆ ತಿಳಿಸಿದ್ದಾರೆ. ದುರ್ಘಟನೆಯ ಕುರಿತು ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್, ಪ್ರಧಾನಿ ನರೇಂದ್ರ ಮೋದಿ ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ಸಂತಾಪವನ್ನು ಕೂಡ ಸೂಚಿಸಿದ್ದಾರೆ. ಕೇರಳ ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಅವರು ರಾಜ್ಯ ಆರೋಗ್ಯ ಇಲಾಖೆಯ ತುರ್ತು ಸಭೆಯನ್ನ ನಡೆಸಿದ್ದು ಗಾಯಾಳುಗಳಿಗೆ ಉತ್ತಮ ಚಿಕಿತ್ಸೆ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಪ್ರಧಾನಿ ಮೋದಿ ಅವರು ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಘೋಷಿಸಿದ್ದಾರೆ. അടിവീതിക്ക് അനുസരിച്ചുള്ള ഐറ്റല്ല, ഐറ്റം ഓവറാണ്. പണി പാടാനില്ല, കൈകാര്യം ചെയ്യണോന്റെ മിടുക്കുമല്ലോ. അതായത് എഞ്ചിൻ ഒടിക്കല് തിരിക്കലാണ് പ്രശ്നം. നിങ്ങളെ സാധനം ഇപ്പൊ കണ്ട കാഴ്ചക്ക് പ്രശ്നമൊന്നുമില്ല. ഫുള്ളായി കഴിഞ്ഞാലും ഓടിക്കണോന്റെ കൈകാര്യമാണ്.